ಸೂಚನೆಯನ್ನು ಕೊಟ್ಟಿದ್ದೇನೆ. ಅನವರತವೂ ನಮ್ಮ ಆಸ್ಥಾನವನ್ನು ಸೇರಿ ನಮ್ಮ ಕೈಂಕರ್ಯದಲ್ಲಿ ತೊಡಗಿಸಿಕೊಳ್ಳಬೇಕಾದ ದೇವತೆಗಳು ಬಾರದೆ ಕೆಲ ದಿನಗಳೇ ಸಂದು ಹೋದವು. ಇಲ್ಲಿ ಹಾಜರವರು ಎಲ್ಲಿದ್ದರೂ ಸರಿ, ಅವರನ್ನು ನಿರ್ಬಂಧಿಸಿ ಕರೆದುಕೊಂಡು ಬರಬೇಕು. ದಿನನಿತ್ಯವೂ ನಮ್ಮ ಆಸ್ಥಾನವನ್ನು ಸೇರಿ ಯಾಗಯಜ್ಞಾದಿಗಳಲ್ಲಿ ತೊಡಗಿಸಿಕೊಳ್ಳುತ್ತಿದ್ದ ಋಷಿಮುನಿಗಳೆಲ್ಲ ನಮ್ಮನ್ನೇ ಹೊಗಳುತ್ತಾ ಇಲ್ಲಿ ಕುಳಿತುಕೊಳ್ಳಬೇಕು. ಹೀಗೆ ಆಜ್ಞಾಪಿಸಿದ ನಾನು. ಅವರೂ ಕಾಣುವುದಿಲ್ಲ, ಈ ಕಡೆಯಲ್ಲಿ ದೇವತೆಗಳು ಕಾಣಿಸುವುದಿಲ್ಲ. ಏನು ಎತ್ತ ತಿಳಿದು ಬಾ ಅನ್ನೋ ಹಾಗೆ ಕಳುಹಿದರೆ ಹೋದ ವ್ಯಾಳನನ್ನು ಹೊಡೆದು ಋಷಿಮುನಿಗಳನ್ನು ತಡೆದು ಯಾವನ ಒಬ್ಬ ಹುಡುಗ ದಡಿಗತನದ ಕೆಲಸ ಮಾಡ್ತಾ ಇದ್ದಾನೆನ್ನೋ ವರ್ತಮಾನ ಬಂದಿದೆ. ಮಾತ್ರ ಅಲ್ಲ, ಇತ್ತ ಕಡೆಗೆ ಬರ್ತಾ ಇದ್ದಾನಂತೆ. ಯಾರವ ವರ್ತಮಾನವಲ್ಲ, ನಿನ್ನಗಿಂತ ಮೊದಲೇ ನಮಗಿಲ್ಲಿಗೆ ಆಗಮಿಸಿದೆ. ನೀನು ಬಂದದ್ದು ನಿನ್ನ ಸುದ್ದಿ ಬಂದ ಆಮೇಲೆ ಬರ್ತೇನೆ ಅಂತ ಸುದ್ದಿ ಬೇಡದಿದ್ದ ಕೆಲಸ ಮಾಡ್ತೀಯ. ಏನ್ ಬೇಡ? ಹೌದೇನಾ? ಆ ಋಷಿಮುನಿಗಳೆಲ್ಲ ಇಲ್ಲಿಗೆ ಬರುವವರನ್ನು ಮಾರ್ಗ ಮಧ್ಯದಲ್ಲಿ ತಡೆದೆ ಅಂತೆ, ತಡೆದಿದ್ದೇನೆ. ಬೇರೆಲ್ಲಿಗೋ ಕಳುಹಿದೆಯಂತೆ. ನಮ್ಮ ಸಚಿವ ವ್ಯಾಳಾಸುರ ಅವರೊಂದಿಗೆ ಕರ್ಕೊಂಡು ಬರುವಾಗ ಪಥ ಮಧ್ಯದಲ್ಲಿ ತಡೆ ನಮ್ಮ ವ್ಯಾಳನೊಂದಿಗೆ ಹೊಡೆದು ಮುಂದುವರಿಯುವಂತಹ ಜಡಿಗತನವನ್ನು ನೀನು ಕಾಣಿಸ್ತಿ ಅಂತಾದ್ರೆ, ಏಯ್ ಯಾರು ನೀನು? ನಿನಗೂ ಆ ಬ್ರಾಹ್ಮಣರ ಮಕ್ಕಳಿಗೆ ಏನು ಸಂಬಂಧ? ಜಗ ನಿವಾಸದುಳ್ಳು ಕಾಣಿಸುತ್ತಿರ್ಬೇಕು ಮೌನಿ ಬಂಧುಗಳು ನನಗೆ ಸದ್ಭಕ್ತರು, ನಿಜವಾದ ಬಂಧುಗಳು ನನಗೆ ಸದ್ಭಕ್ತರು, ಸುಜನರು ಸೋಕರು. ವ್ಯಾಪ್ತಿಗೊಂಡಂತಹ ಅಧಿಕಾರದಲ್ಲಿ ಬ್ರಾಹ್ಮಣರೆಲ್ಲ ಹಿಂಸಿಸುತ್ತಾ ಇದ್ದೀರಾ. ಇದು ಕೂಡದು. ಮೂರು ಲೋಕದಲ್ಲಿಯೂ ಇರುವ ಬ್ರಾಹ್ಮಣರನ್ನೆಲ್ಲ ನನ್ನ ಬಂಧುಗಳು ಎಂದು ಭಾವಿಸಿರುವ ನಾನು. ಎಲ್ಲಿ ಸಜ್ಜನಿದ್ದರು, ಸದ್ಭಕ್ತರಿದ್ದಾರೋ, ಯಾಗ ಯಜ್ಞಾದಿಗಳಿಗೆ ಅನುಕೂಲವನ್ನು ಮಾಡಿಕೊಡುವವರಿದ್ದಾರೋ, ಬ್ರಾಹ್ಮಣರಿದ್ದಾರೋ, ಅವರೆಲ್ಲ ನನ್ನ ಭಕ್ತರೇ ಹೌದು. ಯಾವ ಬ್ರಾಹ್ಮಣರಿಗೂ ನೋವಾದ್ರೆ ಅದು ನನಗೆ ನೋವಾದ ಹಾಗೆ. ಆದ್ದರಿಂದ ಬ್ರಾಹ್ಮಣರಿಗೆ ಕಷ್ಟ ಬಂದಾವಾಗ ನನ್ನ ಕಷ್ಟ ಎಂದರಿತು ಪರಿಹರಿಸುವುದಕ್ಕೆ ತಕ್ಷಣ ಬರ್ತೇನೆ. ನಾನು ಲೋಕ ಬಂಧುವಾಗಿದ್ದೇನೆ. ಆ ಪ್ರಪಂಚದ ಬ್ರಾಹ್ಮಣರೆಲ್ಲ ನನ್ನ ಬಂಧುಗಳಾಗಿದ್ದಾರೆ. ಇಲ್ಲಿ ಬಂದು ಲೋಕ ಬಂಧು ಅಂತ ಹೇಳ್ತಾ ಇದ್ದ. ಹೌದು. ಯಾರು
ಮೂರು ಲೋಕಗಳಲ್ಲಿರುವಂತಹ ಸಜ್ಜನರು ಸದ್ಭಕ್ತರು ತನಗೆ ಬಂಧುಗಳು. ಯಾರನ್ನು ಬೇಕಿದ್ರು ಬಂಧು ಅಂತ ಹೇಳು, ನಮ್ಮದು ಆಕ್ಷೇಪ ಅಲ್ಲ. ಆದರೆ ತ್ರಿಲೋಕಾಧಿಪತಿತ್ವವನ್ನು ಹೊಂದಿದ ವರ್ತಮಾನ ಕಾಲದ ಕಮ್ಮನನ್ನು ಅದು ಕೂಡ ಇದು ಬೇಕಾದ್ದು ಹೀಗೆ ನಿರ್ದೇಶಿಸುವುದಕ್ಕೋ ನಿರ್ಬಂಧಿಸುವುದಕ್ಕೋ ಯಾವನಿದ್ದಾನೆ ಪ್ರಪಂಚದಲ್ಲಿ? ಎಂತೆಂಥವರು ನಮ್ಮ ಮುಂದೆ ದೆಸೆಗೆಟ್ಟು ಹೋದರು, ಎದೆಯುಪ್ಪಿಸಿ ಬಂದವರು ನಡು ತಗ್ಗಿಸಿ ನಮಗೆ ಶರಣಾದರು. ಅಂತಹದರಲ್ಲಿ ಎಳೆಯ ಹೊರೆಯಾದ ಹುಡುಗ ನೀನು, ಯಾವನ ನಿನಗೆ ಊರಿನ ಪಾರುಪತ್ಯ ಕೊಟ್ಟವ? ಅವರನ್ನು ಎಲ್ಲಿಗೆ ಕಳುಹಿಸಬೇಕು? ಏನು ಮಾಡಬೇಕು? ಬ್ರಾಹ್ಮಣರಿಗೆ ದಿನಕ್ಕೆ ಎಷ್ಟು ಹೊಡಿಬೇಕು ಅದೆಲ್ಲ ನಿರ್ಣಯಿಸುವ ನಾನು. ನನ್ನ ಮುಂದೆ ಈ ಪಾರುಪತ್ಯವು ನಿನಗೆ ಕೊಟ್ಟವ ಯಾರು? ಕೂಡು. ಏನಾಯ್ತು? ನಾನು ನಿನ್ನ ಮುಖ ಸರಿ ನೋಡಿದ್ದೆ ಈಗಲೇ. ಆಗ ಸಿಟ್ಟಿನ ಆವೇಶದಲ್ಲಿ ಸರಿಯಾಗಿ ನಿನ್ನನ್ನು ಗಮನಿಸಲಿಲ್ಲ ನಾನು. ನೋಡು ಸರಿ ನೋಡು. ಈಗ ನೋಡುವಾಗ ಬಂದು ವಿಚಿತ್ರ ಕಾಣಿಸ್ತದೆ. ನೀನ್ ಯಾವ ಜಾತಿ ಅಂದ್ರೆ ಅಂತ ಜಾತಿ ಗೊತ್ತಾಗುದಿಲ್ಲ. ಸಣ್ಣ ದೇಹ. ಹಾಗೆಂದು ಮುಖ ನೋಡಿದರೆ ಒಂದಲ್ಲ ಎರಡಲ್ಲ ಮೂರಲ್ಲ ನಾಲ್ಕಲ್ಲ ಐದಲ್ಲ ಆರಲ್ಲ ಇಲ್ಲ ಅಲ್ಲಿಗೆ ಆರು ಮಗಂಗಳ ತೋರಿ ಬಂದಾತನು. ಆರು ಮಗ ಅಲ್ಲ, ಆರು ಮಗ. ಅಲ್ಲ, ನೀನ್ ನಮ್ಮ ಜಾತಿ ಮಗನೇ ಕಡೆಗೆ ಅಂತ. ಹೇಗೆ? ಈ ಒಂದು ದೇಹದಲ್ಲಿ ಒಂದಕ್ಕಿಂತ ಹೆಚ್ಚು ತಲೆ ಮುಖಾಲಿರುವುದು ನಮ್ಮ ಜಾತಿಯವರಿಗೆ. ರಕ್ತಸರಿಗೆ. ಹೌದು. 10 ಮುಖದವರು, 3 ಮುಖದವರು, 2 ಮುಖದವರು, ಮತ್ತೆ ಹಾಗೆಲ್ಲ ಇರುವ 6 ಮುಖದವರಿದ್ದಾರಾ? 6 ಮುಖದವರು ಅಲ್ಲಿ ಇರ್ಲಿಕ್ಕೂ ಯಾರು ಇರಲಿಲ್ಲ. 10 ಮುಖದವರವರಿಗಿದ್ದಾರೆ, ಮತ್ತೆ 6 ಒಳಗಲ್ವಾ? 6 ಮುಖದವರು ಇರಲಿಲ್ಲ. ಅಂತ 6 ಮುಖದವರು ಇರಲಿಲ್ಲ. 10 ಮುಖದವರಿದ್ದಾರೆ. ಬಹುಶಃ 6 ಮುಖದವರು ಇಷ್ಟರಿಗೆ ಬೆಳಕಿಗೆ ಬರಲಿಲ್ಲ. ಈಗ ನೀನು ಬಂದಿಲ್ಲ ನನ್ನ ಮುಂದೆ. ನಮ್ಮ ಜಾತಿ ಹುಡುಗನೇ ಆಗಿರ್ಬೇಕು. ಏನು? ಯಾರ ಮಗನು ನೀನು? ನಮ್ಮ ಕಡೆಗೆ ಯಾರು? ಎಲ್ಲಿಂದ ಬಂದವ? ನೆಂಟಸ್ಸಿಗೆ ಮಾಡುವ ಯಾರು ನಿನ್ನ ಹತ್ರ?
ಗೊತ್ತಿಲ್ಲ ನಿನ್ನ ಸುದ್ದಿಗೆ ಬರುವ ವ್ಯಕ್ತಿತ್ವವೆಲ್ಲ ಅಲ್ಲ, ಇತ್ತೀಚೆಗೆ ನಮ್ಮ ಸುದ್ದಿ ಪ್ರಕಟ ಆಗಲಿಲ್ಲ. ನಮ್ಮ ಆಡಳಿತದಲ್ಲಿ ಎಲ್ಲಿ ಎಲ್ಲಿ ಎಂತ ಉಂಟು ನಮಗೆ ಗೊತ್ತಿಲ್ಲ ಒಂದೊಂದು ಸಲ. ಅಲ್ಲ, ಈಗ ನಿನ್ನ ಆಳ್ವಿಕೆ ಅಲ್ವಾ? ಈ ಹಿಂದಿನ ಸುದ್ದಿ ನಿನಗೆ ಯಾವುದು ಗೊತ್ತಿಲ್ಲ ಅಂತ ಕಾಣುತ್ತೆ. ಹಿಂದಿನ ಸುದ್ದಿ ಮತ್ತೆ ಹಿಂದಿನ ಸುದ್ದಿ ಅಲ್ಲಿ ಅಲ್ಲಿ ಬೇರೆ ಬೇರೆ ಎಲ್ಲ ಇದ್ರು, ಅವರನ್ನೆಲ್ಲ ಹಾಗೆ ನಾವು ನಮ್ಮ ಅಧಿಕಾರವನ್ನು ಸ್ಥಾಪನೆ ಮಾಡಿರೋದು. ಹೌದಾ? ಆರು ಮಗ ಒಬ್ಬ ಇದ್ದಾನೆ ಎನ್ನುವುದು ನಿನಗೆ ಗೊತ್ತಿಲ್ವಾ? ಆರು ಮಗ ಯಾರಪ್ಪ ನಮಗೆ ಗೊತ್ತಿಲ್ಲ. ನಾನು ಹೇಳ್ತೇನೆ, ಸರಿಯಾಗಿ ಕೇಳಿಕೊ. ಇನ್ನು ನಿನ್ನ ಜೀವಮಾನದಲ್ಲಿ ಅದನ್ನು ಮರೆಯಬಾರದು. ಹೌದಾ? ಹಾಗಿದ್ದೇನೆ ನನ್ನ ವ್ಯಕ್ತಿತ್ವದಲ್ಲಿ. ಹೌದಾ? ಎಂತದಪ್ಪ ನಿನಗೆ ಸುಬ್ರಹ್ಮಣ್ಯ ಗೊತ್ತುಂಟು? ಸುಬ್ರಹ್ಮಣ್ಯ ಎಲ್ಲಿ ಅಂತಲ್ಲ, ಯಾರು ಅಂತ ಕೇಳ. ಯಾರು ಅಂತ? ಯಾಕದು ಸುಬ್ರಹ್ಮಣ್ಯ ಎಲ್ಲಿ ಅಂತ ಕೇಳ್ತೇನೆ. ಎಂತದ್ದು ಅಂತ ಗೊತ್ತಾಗಲಿಲ್ಲ ನೀನು ಹೇಳುವಾಗ ನನಗೆ. ಗೊತ್ತಿಲ್ವಾ? ಆ ಸುಬ್ರಹ್ಮಣ್ಯ ಎಂದೇ ನನ್ನ ಹೆಸರು. ಯಾರು ನೀನು? ಹೌದು, ಸುಬ್ರಹ್ಮಣ್ಯ. ಸುಬ್ರಹ್ಮಣ್ಯ. ಹೌದಾ? ಗುಹಾ ಅಂತ ಕರೆಯುತ್ತಾರೆ. ಗುಹಾ ಎಂದು ಕರೆಯುತ್ತಾರೆ. ಗುಹಾ. ಹೌದು, ಗುಹಾ. ಗುಹಾ. ಕೃತಿಕೆಯನಿಗೆ ಸ್ತನ್ಯಪಾನ ಮಾಡಿದರಿಂದ ಆ ಸ್ತನ್ಯವನ್ನು ಉಂಡ ಕಾರಣ ನನಗೆ 6 ಮುಖಗಳಾಗಿತ್ತು. ಆದ್ದರಿಂದ ಕಾರ್ತಿಕೇಯ ಅಂತ ಹೆಸರು. ಕೃತಿಕೆಯನ್ನು ಸ್ತನ್ಯಪಾನ ಮಾಡಿದ್ದು ನೀನು ಉಂಡದ್ದೆಲ್ಲಿ ತಿಂದದ್ದೆಲ್ಲಿ ಹೆಸರೆತ್ತು ನನಗೆ ಅದೆಲ್ಲ ಮಾಡಿದ್ದೆಂತದ್ದು ಹೇಳು. ಅಲ್ಲ, ಹಾಲುಂಡದಕ್ಕೆ ಯಾರು ತಲೆ ಆಯಿತು ಅಂತ ಹಾಲುಂಡ ಮಾಡಿದ್ದಂತ ಗೊತ್ತಾಗಲಿಲ್ಲ ನನಗೆ. ಎಂತ ಮಾಡಿದ್ದೆ? ನಾನು ಇಲ್ಲಿಗೆ ಧೈರ್ಯದಿಂದ ಬರಬೇಕಿದ್ರೆ ಈ ಹಿಂದೆ ಏನು ಮಾಡಿರ್ಲಿಕ್ಕಿಲ್ಲ, ಅದನ್ನು ಯೋಚನೆ ಮಾಡಿ. ಬೇಲಿ ಹಾರಿ ಹೋಗಿದ್ಯಾ? ಬೇಲಿ ಹಾರುದಲ್ಲ, ಇದ್ದ ಬೇಲಿನ ಪುಡಿ ಮಾಡಿಕೊಂಡು ಹೋದವನು ನಾನು. ಈಗ ನಿನಗೆ ಸಣ್ಣವ ಕಾಣ್ತೇನೆ ಅಲ್ವಾ? ನಾನು ಇದಕ್ಕಿಂತ ಹೆಚ್ಚು ಬೆಳೆಯುವುದಿಲ್ಲ. ಮತ್ತೆ ಹೀಗೆ ಇರುವವನು. ಕೆಲವರು ಹಾಗೆ ಅದು ಬೆಳೀಲಿಕ್ಕೆ ಇಲ್ಲ. ನಿನಗೆ ತರಕಾರಿ ಗೊತ್ತಿಲ್ಲ? ತರಕಾರಿ ಗೊತ್ತು, ನಾವು ಒಮ್ಮೊಮ್ಮೆ ಮಾತ್ರ ತರಕಾರಿ, ಯಾವಾಗಲೂ ತರಕಾರಿ ಇಲ್ಲ. ತಿನ್ನೋದಕ್ಕೆಲ್ಲ ನೀನು ಶಾಕಾಹಾರಿ ಅಂತ ಕೇಳಿದ್ದಲ್ಲ, ನೀನು ಮಾಂಸಾಹಾರಿ ಅಂತ ಗೊತ್ತಿಲ್ಲ ನನಗೆ. ಮತ್ತೆ ತರಕಾರಿ ಗೊತ್ತುಂಟ? ತರಕಾರಿ ಅಲ್ವೋ? ತಾರಕಾರಿ. ತಾರಕಾರಿ? ಅದೆಂತ ತಾರಕಾರಿ? ತಾರಕಾರಿ ಬೇಡ, ತಾರಕ ಗೊತ್ತುಂಟ? ಯಾವ ತಾರಕ? ತಾರಕ ರಾಕ್ಷಸ 3 ಲೋಕವನ್ನು ನಡುಗಿಸಿದವ. ಓ ತಾರಕ. ತಾರಕ. ನೀನು ತಾರಕ ಅಂತ ಹೇಳಿದ್ರೆ ಬಿಂದಿಗೆಯಲ್ಲಿ ಬಿಂದಿಗೆ ತರುವ ತಾರಕ ಅಲ್ಲ, ಲೋಕದಲ್ಲಿ ಆಳ್ವಿಕೆಯನ್ನು ಮಾಡಿದವ. ಓ ತಾರಕ. ತಾರಕಾಸುರ ಮಹಾಪ್ರಭುಗಳು. ಅವರನ್ನು ತಾರಕ ಅಂತ ಹೇಳುವ ಕ್ರಮ ಇಲ್ಲ, ತಾರಕಾಸುರ ಮಹಾಪ್ರಭುಗಳು. ನೀವು ಹಾಗೆ ಹೇಳು, ವಂಶದವರಲ್ವಾ? ನಿಮ್ಮ ಕುಟುಂಬದಲ್ಲಿ ಹಿರಿಯರಲ್ವಾ? ಹಾಗೆ ತಾರಕಾಸುರ ಎನ್ನುವ ರಾಕ್ಷಸ ಒಂದು ಕಾಲದಲ್ಲಿ ಪ್ರತಿವೀರನ್ನು ನಡುಗಿಸುತ್ತಾ ಇದ್ದ. ತಾರಕಾಸುರ ಮುಖ್ಯ. ಹೌದು, ಮತ್ತೆ ಅವನು ಮುಖ್ಯವ. ಈಗ ಮುಖ್ಯ ಇಲ್ಲ, ಈಗ ಮುಖ್ಯ ಅಲ್ಲ, ಎಲ್ಲ ಹೋಗಿದೆ, ಅವನ ಸಂತಾನ ಎಲ್ಲ ನಾಶ ಆಗಿದೆ. ಹೌದಾ? ಎಲ್ಲಿದ್ದಾರೆ? ನೀವಿದ್ದೀರಿ, ನಾವು ಕುಟುಂಬ ಅಲ್ಲ. ಮತ್ತೆ ಮತ್ತೆ ಹುಟ್ಟಿಕೊಂಡವರು. ಅವನ ಹೆಸರಿನ ಬದುಕುವವರು, ಅವನ ಹಾಗೆ ಬದುಕಬೇಕು ಎಂದು ಪ್ರಯತ್ನಿಸುವವರು. ಆದ್ರೆ ಅವನ ಹಾಗೆ ಆಗುವುದಕ್ಕೆ ಬಹು ಕಷ್ಟ ಇದೆ. ಆದ್ರೆ ಬಿಡುವವರು ಇಲ್ಲ ಈ ಲೋಕದಲ್ಲಿ. ಎಂತೆಂತ ಅನ್ಯಾಯ ಮಾಡಿದ್ದಾರೆ. ನಂಜಿನವರೇ ಹಾಗಲ್ಲ, ಲೋಕದಲ್ಲಿ ದೇವತೆಗಳಿಗೆ ಶಿಕ್ಷೆಯನ್ನು ಕೊಟ್ಟಿದ್ದಾನೆ, ಕೊಡ್ಬೇಕು. ಈ ಲೋಕದಲ್ಲಿ ಮಾಡುವಂತಹ ಯಾಗ ಯಜ್ಞಾದಿಗಳು ನಿಲ್ಲಿಸಿದ್ದಾನೆ. ಬ್ರಾಹ್ಮಣರು ನಿನ್ನ ಹಾಗೆ ಕಂಡ್ರೆ ದ್ವೇಷ ಅವನಿಗೆ. ಅಂತವರನ್ನೆಲ್ಲ ನಾಶ ಮಾಡಿದ ತಾರಕಾರಿ ತಾರಕಾಸುರ ಈ ಕಾಲದಲ್ಲಿ ಇಲ್ಲ. ಆದ್ದರಿಂದ ಅವನಿಗೆ ಅಭಿಪ್ರಾಯನಾದವ ನಾನು. ನಾನು ನಾನು ಕುಮಾರ. ನಾನು ಹೌದು, ತಾರಕನನ್ನು ಕೊಂದವ ವಿಜೃಂಭಿಸುವಾಗ ಅದನ್ನು ಕಂಡು ಸಹಿಸುವುದಕ್ಕೆ ಸಾಮರ್ಥ್ಯ ಇಲ್ಲದೆ ಇದ್ದ ಮನಮತ್ಸರದ ಮುದ್ದೆಗಳೆಲ್ಲ ಒಂದಾಗಿ ಸೇರಿ ಯಾವನ ಒಬ್ಬ ಹುಡುಗನ ಗಾಳಿಯು ಹಾಕಿ ಅವನನ್ನು ಉಬ್ಬಿಸಿ ಬಂದು ತಾರಕನ ಸಂಹಾರಕ್ಕೆ ಕಾರಣರಾದರು. ಈ ವರ್ತಮಾನವನ್ನು ನಾನು ಕೇಳಿವಲ್ಲ, ಈ ಕಥೆ ಕೇಳಿದ ಆಮೇಲೆ ನಿಂಗೆ ಹುಡುಕುತ್ತೇನೆ. ಆ ಹುಡುಗ ಸಿಗಬೇಕು, ಆ ಹುಡುಗ ಸಿಗಬೇಕು. ಅವನನ್ನು ಈ ಸಲ ಹುಡಿ ಮಾಡಬೇಕು. ಹುಡುಗನನ್ನು ಹುಡಿ ಮಾಡಿ ನೀನೇ ಅದು, ನಾನೇ ತಾರಕನನ್ನು ಕೊಂದವ ನೀನು. ಯಾಕ ಸುಮ್ಮನೆ ನಿಲ್ಸಿದ್ದಿ?
ಈಗ ಕಡಿದ್ರೆ ನಮ್ಮ ಒಂದು ಪೆಟ್ಟಿಗಿದ್ದಾನೆ ಇವ. ಇದು ತುಂಡಾಗುವ ದೇಹ ಅಲ್ಲ. ನಿನ್ನ ಅಲಗಿನಲ್ಲಿ ಎಷ್ಟು ಹರಿತ ಉಂಟ. ಕೈಯಲ್ಲಿ ವಜ್ರ ಹಿಡಿದವನಿಂದಲೇ ಸಾಧ್ಯ ಆಗಲಿಲ್ಲ ಮಗು. ಮತ್ತೆ ಅಲುಗುಗಟ್ಟಿ ಉಂಟ ಕೇಳ್ತೀನಿ ನಮ್ಮ ಹತ್ರ. ಎಂತೆಂತವರನ್ನೆಲ್ಲ ಹೊಡೆದ ಕೈ ಗೊತ್ತುಂಟ ಇದು. ಇದು ಹೊಡಿಲಿಕ್ಕಾಗಿಯೇ ವಿನಿಯೋಗವಾಗ. ಹೌದಾ? ಆದ್ರೆ ನನ್ನ ಮೇಲೆ ನಿನ್ನ ಕೈ ಪ್ರಯೋಗ ಆಗ್ಲಿಕ್ಕಿಲ್ಲ. ಯಾಕೆ ಮಾಡ್ಲಿಲ್ಲ ನಾನು? ಯಾಕೆ? ಯೋಚನೆ ಮಾಡಿದೆ. ನೀನೇನು ಹೇಳಿದಿ ಅರಿಯದೆ. ಕೆಲವು ಸಲ ಅವಸರದಲ್ಲಿ ಮಾತನಾಡುವಾಗ ಪರಿಣಾಮದ ಬಗ್ಗೆ ಗಮನ ಇರುವುದಿಲ್ಲ. ಯಾವುದೋ ಒಂದು ನೋಟ ಇಟ್ಟು ಹೇಳುವುದು, ಈ ಪ್ರಯೋಜನ ಇದರಿಂದ ಸಿದ್ಧಿಯಾಗಬೇಕು ಅಂತ ಒಂದು ಮಾತಾಡುವುದು. ಅದರದ್ದು ಮತ್ತೊಂದು ಪರಿಣಾಮ ಏನಾದೀತು ಅನ್ನೋದ್ರ ಬಗ್ಗೆ ಕಲ್ಪನೆ ಇರುವುದಿಲ್ಲ ಆಡುವಾಗ. ಅದು ಗೊತ್ತಿರುವುದಿಲ್ಲ ಆಡುವಾಗ. ಒಟ್ಟು ಮಾಡು ಕಾರ್ಯಕಾರಿ ತಾನು ಹೀಗೆ ಆಡಿದ್ರೆ ಕಮ್ಮನಲ್ಲಿ ತನಗೊಂದು ಮರ್ಯಾದೆ ಸಿಕ್ಕಿತ್ತು. ಇದರ ರಕ್ಕಸರನ್ನು ಕೊಂದಮ್ಮ. ಆದ್ದರಿಂದ ಹೆದರಿಕೆಯಿಂದ ನಮಗೊಂದು ಗೌರವ ಕೊಟ್ಟಾನು. ಈ ಲಕ್ಷ್ಯವನ್ನು ಇರಿಸಿಕೊಂಡು ನೀನು ಹೇಳಿದ್ದಿರಬೇಕು. ಆದರೆ ತಾರಕನನ್ನು ಕೊಂದವ ಅಂದ್ರೆ ಪ್ರತೀಕಾರದ ಬುದ್ಧಿ ಕರಳುತ್ತದೆ ಕಮ್ಮನಲ್ಲಿ. ಇದನ್ನು ನೀನು ಅರಿಯದೇ ಹೋಗಿ ಆಡಿದ್ದಿ. ಆದ್ದರಿಂದ ಹೌದೋ ಅಲ್ವೋ ಅನ್ನುವುದನ್ನು ನಿಷ್ಕರ್ಷೆ ಮಾಡದೆ ನಮ್ಮದು ಮುಂದಿನ ಕೆಲಸ ಇಲ್ಲ. ಯಾರೋ ನಿನ್ನನ್ನು ಕಳುಹಿಸುವಾಗ ಹೇಳಿರ್ಬೇಕು, ಏನು ಅಲ್ಲಿ ಹೋಗಿ ತರಕಾರಿ ಅಂತ ಹೇಳು, ಕೆಲಸ ಆಗ್ತದೆ. ತರಕಾರಿ ಮಾರ್ಲಿಕ್ಕೆ ತರಕಾರಿ ತರಕಾರಿ ಅಂತ ಹೇಳ್ತಿ. ಏನು ಶಾರಕನನ್ನು ಕೊಂದ ಕಥೆ ನಮ್ಮ ಮುಂಭಾಗದಲ್ಲಿ ಹೇಳಿದ್ರೆ ನಿನ್ನನ್ನು ಒಪ್ಪಿ ಬಿಡ್ತೇನೆ ಅಂತ ಯೋಚನೆ ಮಾಡಿದ್ಯಾ? ನಿನ್ನ ವಿವರ ಬೇಕು ನಮಗೆ. ತಾರಕನನ್ನು ಕೊಂದವ ಅಂತ ಹೇಳಿ ಸುಲಭದಲ್ಲಿ ಮುಗಿಸಿದೆಯಲ್ಲ. ಹುಡುಗ ಕೊಂದದ್ದು ಹೌದು. ಆದರೆ ಆ ಹುಡುಗ ಯಾರು, ಅವನ ಹಿನ್ನೆಲೆ ಏನು, ಇದೆಲ್ಲ ನಾನು ಕೇಳಿ ಏನನ್ನು ಕಲ್ಪನೆ ನಿನ್ನನ್ನು ಕಳಿಸಿದವರಿಗೆ ಇರ್ಲಿಕ್ಕಿಲ್ಲ. ಈಗ ಹೇಳು, ನಿನ್ನ ಅಪ್ಪ ಯಾರು, ನಿನ್ನ ಅಮ್ಮ ಯಾರು? ತಾರಕನನ್ನು ಕೊಂದ ಹೌದಲ್ಲ, ನಿನ್ನ ಅಮ್ಮ ಯಾರು, ನಿನ್ನನ್ನು ಹೆತ್ತದ್ದೆಲ್ಲಿ, ನಿನ್ನನ್ನು ಸಾಕಿದವರು ಯಾರು, ನಿನ್ನನ್ನು ಕಳುಹಿಸಿಕೊಟ್ಟದ್ದು ಯಾಕೆ? ನೋಡ ಅದು ಹೇಳು. ನೋಡ ಎಲ್ಲ ಕೇಳಯ್ಯ ಎನ್ನ ಮಾತಾಡಿ ನಿಕ್ಕನು ಕೇಳಯ್ಯ. ಎನ್ನ ಮಾತಾಡಿ ನಿಕ್ಕನು ಕೇಳಯ್ಯ. ಹರನ ಸುರವರನ ಪುತ್ರಿಯ ಪ್ರಾಣನ ಆ ಸುರವರ ಪುತ್ರಿಯ ಪ್ರಾಣನಾದ ವಿಘ್ನೇಶ್ವರನ ಪ್ರೇಮದ ತಗದಾದ, ವಿಘ್ನೇಶ್ವರನ ಪ್ರೇಮದ ತಗದಾದ. ಸಾಗರವನ್ನು ಕೊಡಬಾರ ತೆರಳಿ ಬಂದಿದ ನಿಲ್ಲ ಸರಿಯಾದ ಈ ಪ್ರಾಯದಲ್ಲಿ ಕೊಂದದ್ದಲ್ಲ. 7 ದಿವಸದ ಮಗುವಾಗಿರುವಾಗ ದುಷ್ಟ ತಾರಕನ ವಧೆಯಾಗಿದೆ. ಅದು ನನ್ನಿಂದ ಕೇಳಿದ್ದೇವೆ ನಾವು. ಹೇಳಿಕೊಂಡು ಹುಟ್ಟಿದೇಳು ದಿವಸದಲ್ಲಿ ನಾನೇ ತಾರಕನ ಕೊಂದೆ. ಭಜನೆ ಮಾಡ್ತೀರಾ ನೀವು? ನಾವು ಮಾಡುದಿಲ್ಲ, ಮತ್ತೆ ಅಂತ ಭಜನೆ ಮಾಡೋರನ್ನ ಕಲ್ತ್ಕೊಳ್ಳುವುದಿಲ್ಲ. ಹಾಗೆ ಆ ನೆನಪು ನಿಮ್ಮಲ್ಲಿ ಉಂಟಲ್ಲ. ನಮ್ಮಲ್ಲಿ ಪೆಟ್ಟು ತಿನ್ನು ಬ್ರಾಹ್ಮಣರಲ್ಲದೇ ಭಜನೆ ಮಾಡ್ತೀವಿ. ಆದ್ದರಿಂದ ನಿನಗೆ ಕುಮಾರಸ್ವಾಮಿ ಅನ್ನೋ ಪರಿಚಯ ಇರಬೇಕಲ್ಲ. ನಾವು ಕುಮಾರಸ್ವಾಮಿ ದೇವ ಮಗ. ಕುಮಾರಸ್ವಾಮಿ ಹೆಸರಿಲ್ಲ ಈಗ. ದೇವ ಮಗ. ದೇವ ಮಗ ಕುಮಾರಸ್ವಾಮಿ. ಕುಮಾರಸ್ವಾಮಿ. ಕುಮಾರಸ್ವಾಮಿ ಶಿವಕುಮಾರ. ಶಿವಕುಮಾರ ಗೊತ್ತುಂಟ? ಶಿವಕುಮಾರ ಗೊತ್ತಿಲ್ಲ. ಪಾರ್ವತಮ್ಮ ಗೊತ್ತುಂಟ? ಪಾರ್ವತಮ್ಮ. ಪಾರ್ವತಮ್ಮನಿಗೆ ಶಿವಕುಮಾರಿಗೆ ಸಂಬಂಧ. ಅಮ್ಮ ಪಾರ್ವತಮ್ಮ. ಪಾರ್ವತಮ್ಮ ಶಿವಕುಮಾರನ ತಾಯಿ. ಹೌದು ಅಲ್ವಾ? ಗೊತ್ತಾಯ್ತಾ?
ಗೊತ್ತಾಗಲಿಲ್ವಾ? ಭಾರತಮ್ಮ ನನಗೆ ಗೊತ್ತಿಲ್ಲ ನೀವು. ಭಾರತಮ್ಮ ಗೊತ್ತಿಲ್ಲ. ಯಾವ ಭಾರತಮ್ಮ? ನಿಮ್ಮ ಊರಿನ ಉಳಿಸೋದಕ್ಕೆ ಬರುವಳಲ್ಲ. ಅವಳಲ್ಲ. ಹಾ ಹಾ, ಹಣೆಯಲ್ಲಿ ಕಣ್ಣುಳ್ಳವರು, ಸರ್ವಮಂಗಲ. ಮತ್ತೆ ಅಂತಹ ಭಾರತ. ಹೀಗೆ ಗಣಪನ ಪರಿಚಯ ಅಂತ. ಗಣಪ ಗೊತ್ತಿಲ್ಲ. ಕೈಲಾಸದಲ್ಲಿ ಇರುವುದು. ಕೈಲಾಸ ಕೈಲಾಸ, ಕೈಲಾಸ ಕೈಲಾಸದ ಗಣಪ. ಹೌದು, ಗೊತ್ತಿಲ್ಲ. ಗೊತ್ತುಂಟು. ಅವನ ಪ್ರೇಮದ ಅನುಜ ಗಣಪನ ತಮ್ಮ ನಮ್ಮ. ಗಣಪನಿಗೆ ಕೆಲವು ಜನ ಸಂಬಂಧವಿರ್ಬೋದು. ನಾನು ಪ್ರೀತಿಯ ತಮ್ಮ, ಅಂಬಿಕೆಯ ಮಗ ಪಾರ್ವತಮ್ಮ. ಬೇಡ, ನೀವು ಈಗ ದೇವರು ಅಂತ ನಂಬುತ್ತೀರಲ್ಲ. ಮೂರು ಲೋಕದಲ್ಲಿ ಈಶ್ವರನೇ ದೊಡ್ಡವ. ವಿಶ್ವೇಶ್ವರನಿಗಿಂತ ಪ್ರಬಲ ವ್ಯಕ್ತಿ ಶಕ್ತಿ ಯಾವುದೂ ಇಲ್ಲ ಈ ಪ್ರಪಂಚದಲ್ಲಿ. ಇಲ್ಲ. ಆ ಮಹಾದೇವನ ಮಗನ ಪರಿಚಯ ಉಂಟ ನಿಮಗೆ? ಮಹಾದೇವನಿಗೆ ಮಹಾದೇವನಿಗೆ ಓದಲೆಲ್ಲ ಮಕ್ಕಳೇ. ನಮ್ಮ ದೇವರು ಸಂತಾನ ದುಡ್ಡು. ಅವರಿಗೆ ಎಲ್ಲೆಲ್ಲಿಯೂ ಕಲ್ಲು ಇದ್ದಾರೆ ಮಕ್ಕಳಾಗ್ತದೆ. ಆ ಎಲ್ಲಾ ಮಕ್ಕಳಲ್ಲಿ ನಾನು ಒಬ್ಬನಿದ್ದೇನೆ. ಹೌದಾ? ಹ್ಮ್. ಅವ್ರಿಗೆ ಹೇಗೆ ಹುಟ್ಟುತ್ತಾರೆ? ನಮ್ಮ ದೇವರಿಗೆ ಮಕ್ಕಳು ಅಂತ ಹೇಗೆ ಹುಟ್ಟುತ್ತಾರೆ? ಹೌದು. ನಾನು ಹುಟ್ಟುವುದಕ್ಕೆ ಬಹು ಕಥೆ ಉಂಟು, ಹೇಳುವುದಕ್ಕೆ ತುಂಬಾ ಹೊತ್ತಾಗ್ತದೆ. ಬೇಡ. ಆದ್ರೆ ನಾನು ಕುಮಾರ, ಶಿವಪಾರ್ವತಿಯರ ಮಗ. ಶಿವಪಾರ್ವತಿಯರ ಮಗ. ಹೌದು. ಲೋಕದಲ್ಲಿ ದುಷ್ಟ ಶಕ್ತಿಗಳನ್ನು ನಿಗ್ರಹಿಸುವುದಕ್ಕಾಗಿ ನಾನು ಹುಟ್ಟಿಕೊಂಡಿದ್ದೇನೆ. ಬ್ರಹ್ಮದೇವನಿಂದ ತಾರಕಾಸುರ ವರವನ್ನು ಪಡೆದದ್ದು ಹಾಗೆ ಶಿವಕುಮಾರನಿಂದಲೇ ಮರಣ ಬರಬೇಕು. ಅದಕ್ಕಾಗಿ ತಾರಕಾಸುರ ವಧೆಗಾಗಿ ಕುಮಾರನಾಗಿ ಹುಟ್ಟಿ 7 ದಿವಸವನ್ನು ಕೊಂದಿದ್ದೇನೆ. ನಾನು ಸುಬ್ರಹ್ಮಣ್ಯ, ಷಣ್ಮುಖ, ಸ್ಕಂದ, ಕುಮಾರ, ಹೀಗೆಲ್ಲ ಹಲವಾರು ನಾಮಗಳಿವೆ. ಮಯೂರ ವಾಹನನಿದ್ದೇನೆ. ಮಣ್ಣಿನ ಮಗ. ಮಣ್ಣಿನ ಮಗ ಕುಮಾರಸ್ವಾಮಿ. ಹೌದು. ಯಾಕಂದ್ರೆ ಒಂದು ಬ್ರಾಹ್ಮಣರು ಹೇಳಿ ಕೇಳಿದೆ ನಾನು. ಏನು? ತಾರಕನ ಕೊಲಲೆಂದು ಶಿವನ ಕುಮಾರ ಪರ್ವತದಲ್ಲಿ ಜನಿಸಿದ. ಮಣ್ಣಿ ಸ್ಪರ್ಶಿಸಿ ನನ್ನ ಜನನ. ಹಾಗೆ ಮಣ್ಣಿನ ಮಗ. ಮತ್ತೆ ಯಾರೋ ತಲೆ ಬೋಳು ಆದವರೆಲ್ಲ ತಾವು ಮಣ್ಣಿನ ಮಕ್ಕಳು ಅಂತ ಹೇಳಿದ್ರು ನಾವು ನಂಬೋದಿಲ್ಲ. ಮಣ್ಣಿನ ಮಕ್ಕಳು ಅಂತ ಹೇಳಿಕೊಳ್ಳುವುದು ಪ್ರಯೋಜನ ಇಲ್ಲ. ಆದ್ರೆ ಮಣ್ಣಿನ ಮಗ ಎನ್ನುವುದು ನಿರ್ದರ್ಶನ ಆಗಬೇಕು. ನೀನು ನಿಜವಾಗಿ ನಾನು ಸುಬ್ರಹ್ಮಣ್ಯ, ಶಿವ ಸುಪುತ್ರ, ವಿಶ್ವೇಶ್ವರನ ಮಗ. ನೀನೀಗ ನಮ್ಮ ವಿಶ್ವೇಶ್ವರನ ಮಗನ. ಮತ್ತೆ ಹಾಳಾಗಿ ಹೋಗ್ಲಿಕ್ಕೆ. ಯಾರು? ಯಾಕೆ ಹಾಳಾಗುದು? ಬಾ. ಎಲ್ಲಿ? ಇಲ್ಲಿ ಬಾರ. ಅಲ್ಲಿ ಯಾಕೆ? ಅದೆಲ್ಲಿನ ಶಬ್ದವನ್ನು ಊದಿದ್ದ ಧೂಳ? ಅದು ಇಲ್ಲ, ಅದರಲ್ಲಿ ಧೂಳು. ಯಾವ ಶಬ್ದ ಆದ್ರೂ ಊದಿಯೇ ಬರುವುದು. ಈಗ ಶಂಕ ಆಗ್ಲಿ, ಕೊಂಬಾಗ್ಲಿ, ಯಾವುದಾದ್ರೂ ಊದದ ಶಬ್ದ. ಹೌದೌದು. ಕೂತ್ಕೊಂಡೆ. ನೀನು ನಾನು ನಮ್ಮಲ್ಲಿ ಈಗ ಮಾತಾಡುದು. ಹೌದು. ಕೂತ ಹೇಗೆ? ನಾವು ಯಾರು? ದೈತ್ಯರು. ದೈತ್ಯರ ಹಗೆಯನ್ನು ಬಿಟ್ಟು, ದೈತ್ಯರ ಹಗೆಯನ್ನು ಬಿಟ್ಟು ಯಾಕೆ ಗೊತ್ತಾ?
ದೊಡ್ಡವ, ನಾನು ನಿಂತಿರುವಾಗ ನೀನು ಕೂತ್ಕೊಳ್ಳುವುದು ಹೇಗೆ? ಆಗಲ್ಲ, ನಿನ್ನ ಈಗ ಪೀಠದಲ್ಲಿ ನಿನ್ನನ್ನು ನಿನ್ನ ಮುಖ ನೋಡಿ ಮನೆ ನಿನಗೆ ಜಾಗ ಇಲ್ಲಲ್ಲ ಅಂತ ಅಲ್ಲಿ. ನಿನ್ನ ಮುಖ ನೋಡಿ ಮನೆ ಕೊಟ್ಟದ್ದಲ್ಲ, ಮತ್ತೆ ನಿನ್ನ ಅಪ್ಪನ ಗೌರವ. ಅಪ್ಪನಿಗೆ ವಿಶ್ವೇಶ್ವರ ಮಗ. ಹೌದು, ಯಾರು ವಿಶ್ವೇಶ್ವರ ಅಂದ್ರೆ? ನನ್ನಪ್ಪ. ಓ ನಮ್ಮ ಶಿವ. ನಿನಗೆ ಅಪ್ಪ ಅದ ಆಮೇಲೆ ಮೊದಲು ನಮಗೆ ಪರಿಚಯದ ಮಾಮ. ಹೌದಾ? ಕಳ ಮೊತ್ತದ ಕುಲದೈವ, ಕೃತಿವಾಸ, ಹೀಗೆ ಪ್ರಪಂಚದಲ್ಲಿ ಖ್ಯಾತಿಯನ್ನು ಹೊಂದಿದವ. ನಿಜವಾಗಿ ನಿನ್ನ ಅಪ್ಪನನ್ನು ದೇವರು ಮಾಡಿದ್ದೇ ನಾವು. ನೀವು ಮೊದಲು ದೇವರಲ್ವಾ? ದೇವರು ಅಂತ ಆದ್ದೇ ನಮ್ಮಾಗಿದ್ದ ಭಕ್ತರಿದ್ದರಿಂದ ಅರ್ಚಕಸ್ಯ ಪ್ರಭಾವೇನ. ಮತ್ತೆ ಅದು ಯಾವುದರಲ್ಲೇನಿಲ್ಲ, ಶಂಕರ ಅಂತ ಆದದ್ದೇ ಅರ್ಚಕನ ಪ್ರಭಾವದಿಂದ. ನಿಮ್ಮಿಂದಲ್ವಾ? ಮತ್ತೆ ನಾವು 3 ಹೊತ್ತು ಅಡ್ಡನಾಮ ಹಾಕಿ ಓಂ ನಮ ಶಿವಾಯ ಹೇಳದಿದ್ರೆ ಅವನನ್ನು ದೇವರು ಅಂತ ಹೇಳುವವರು ಯಾರು? ಆದ್ದರಿಂದ ನಮ್ಮ ದೇವರ ಮಗ ನೀನು ನಮ್ಮಲ್ಲಿ ವಿರೋಧ ಮಾಡುವುದಲ್ಲ, ಹಗೆ ಇಟ್ಟುಕೊಳ್ಳುವುದಲ್ಲ, ದೈತ್ಯರ ಹಗೆಯನ್ನು ಬಿಟ್ಟು ಅನುನಿತ್ಯವು ಸ್ನೇಹವನ್ನಿಟ್ಟು ಬಾಳುವುದಿತ್ತಲು ಸಂತೋಷ ಪಟ್ಟು ನೀನು ಬದುಕಬೇಕಾದ ಬಗೆ ಹಾಗೆ. ರಾಕ್ಷಸರ ಬಳಿಯಲ್ಲಿ ಸ್ನೇಹ ಸಂಬಂಧವುಳ್ಳವನಾಗಿ ಅನವರತ ನಮ್ಮೊಂದಿಗೆ ಅನ್ಯೋನ್ಯತೆಯಿಂದ ಬದುಕುವ ಯೋಚನೆಯನ್ನು ಮಾಡಿದರೆ ದೇವರ ಮಗನಾದಂತಹ ನಿನ್ನನ್ನು ಕುಮಾರಸ್ವಾಮಿ ಅಂತ ಗೌರವದಿಂದಲೇ ಕಂಡು ನಿನಗೆ ನಮಸ್ಕರಿಸಿ ಆರಾಧನೆಯನ್ನು ಮಾಡುವ ಮನಸ್ಸಿದ್ದವರು ನಾವು. ಅದಕ್ಕೆ ಬದಲಾಗಿ ಏನಾದರೂ ದೇವತೆಗಳ ಸಂಬಂಧ ಹಿಡ್ಕೊಂಡು ಬಂದೆಲ್ಲ ಹೇಳಿದರೆ ನಮಗದು ಹಿತ ಆಗುವುದಿಲ್ಲ. ನೋಡಿದ್ಯಾ? ಓ ಅಲ್ಲಿ ಮುಂದೆ ಕೂತವರು ಕೆನ್ನೆ ಮೇಲೆ ಕೈ ಇಟ್ರು. ಯಾಕೆ ಈಗ ಇಷ್ಟರವರೆಗೆ ಸರಿ ಇದ್ದವರು ಈಗ ಯಾಕೆ ಕೆನ್ನೆ ಮೇಲೆ ಕೈ ಇಟ್ರು ಹೇಳು? ಅವರಿಗೆ ತಲೆ ಬಿಸಿಯಾಗಿ ಹೋಯ್ತು. ಏನಾಗಿದೆ ಯಜಮಾನರಿಗೆ ಇವತ್ತು? ಯಾಕಂದ್ರೆ ನಾನು ಕುಳಿತುಕೊಳ್ಳುವ ಆಸನದಲ್ಲಿ ಇಷ್ಟರವರೆಗೆ ಇನ್ನೊಬ್ಬರನ್ನು ಕೂತುಗೊಳಿಸಲಿಲ್ಲ. ಯಾರಿಗೂ ಆಸನ ಬಿಟ್ಟು ಕೊಡುವುದಿಲ್ಲ. ಬಂದವರಿಗೆಲ್ಲ ಬೇರೆ ಬೇರೆ ಅವರವರ ಯೋಗ್ಯತಾನುಸಾರ ಆಸನ ಕೊಡುವ. ನನ್ನ ಯೋಗ್ಯತೆಗೆ ಇದೆ ಸರಿ, ನಿನ್ನ ಅಪ್ಪನ ಯೋಗ್ಯತೆ. ಅಪ್ಪನ ಕುಳಿತುಕೊಳ್ಳುವುದಾಗಿತ್ತ. ಆದ್ದರಿಂದ ಅವನ ಮೇಲೆ ನಮಗಿರುವ ವಿಶ್ವಾಸ ಕಾರಣವಾಗಿ ನಿನಗ ಗೌರವವನ್ನು ನಾವು ಕೊಟ್ರೆ ಇವರಿಗೆಲ್ಲ ಆಶ್ಚರ್ಯ. ಕುಳಿತಾಸನವನ್ನು ಬಿಟ್ಟು ಕೊಟ್ರೆ ಅಷ್ಟು ದೊಡ್ಡ ಇಟ್ಟುವಂಥದ್ದು ಅಂತ ಇವನಲ್ಲಿ. ಹೌದು, ಅವರು ಯೋಚಿಸಿರಬಹುದು. ದೇವೇಂದ್ರನ ಅಳಿಯ ಆದ್ದರಿಂದ ಈ ಸಿಂಹಾಸನ ಬಿಟ್ಟು ಕೊಟ್ಟದ್ದು ಆದ ಕಾರಣವೇ ಅವರ ಅನುಮಾನ ಪಟ್ಟದ್ದೀಗ. ದೇವೇಂದ್ರನ ಅಳಿಯನಿಗೆ ಇಷ್ಟು ದೊಡ್ಡ ಪೀಠ ಅಂತದಕ್ಕೆ ಅಂತ. ದೇವಸೇನೆ ಗಂಡ. ದೇವಸೇನೆ ದೇವಸೇನೆ ಗಂಡನ ಸುರಸೇನಾನಿ. ಆ ಒಂದು ಕಾಲಕ್ಕಾಗಿ ಹೋಗಿದೆ ಸಂಬಂಧ. ಆದ್ರೆ ಆ ಸಂಬಂಧ ಎಲ್ಲ ನಮ್ಮ ಹತ್ರ ಹೇಳ್ಬಾರ್ದು. ನೀನು ಬೇಡವಾ? ಮರ್ಯಾದೆಗೆ ಕಡಿಮೆ ಅಲ್ವೇನೋ? ಯಾರು ದೇವೇಂದ್ರ ಅಂದ್ರೆ ಯಾರು? ನಮ್ಮ ಕೆಲಸದ ಮಲ್ಲ. ದೇವೇಂದ್ರ ಕೆಲಸದಲ್ಲ. ಹೌದಾ? ಹೌದು. ದಿನಾ ಬಂದು ಕೆಲಸ ಮಾಡುವವನ ಮಗಳ ಗಂಡನಿಗೆ ಇಷ್ಟು ಮರ್ಯಾದೆ ಅಂತದ್ದು ಅಂತ ಅವರಿಗೆ ಆಶ್ಚರ್ಯ. ಈ ಕೆಲಸದವರ ಮಕ್ಕಳ ಗಂಡನಿಗೆಲ್ಲ ಇಷ್ಟು ಮರ್ಯಾದೆ ಕೊಡುವ ಕ್ರಮ ಉಂಟು. ಹಾಗಾಗಿ ಅದನ್ನು ಬಿಡು. ಅವಳನ್ನು ಬಿಡುದ ಸಂಬಂಧ ಆ ಸಂಬಂಧ ಹೇಳುವ ಅಭ್ಯಾಸ ಬಿಡು ಅಂತ. ಅದೆಲ್ಲ ಬೇಡ. ಪರಮೇಶ್ವರ ಸೂತ ಅನ್ನುವಂತಹ ನಿನ್ನ ಉದ್ಘಾಟನೆ ಶಾಶ್ವತವಾಗಿ ನಿನ್ನಲ್ಲಿ ಉಳಿಬೇಕು. ರಾಕ್ಷಸರಿಗೆ ಮೈತ್ರಿ ಬೆಳೆಯಬೇಕು. ನಿನಗೆ ಬೇಕಾದ ಪೂಜೆ ಕೊಡು. ನೀನು ಕೊಡುವುದನ್ನು ಪಡೆಯುವುದಕ್ಕೆ ಬಂದವ ನಾನಲ್ಲ, ನಿನ್ನ ಎರಡು ಮಾತಾಡೋದಕ್ಕಿದೆ.